ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಸನ್ಮಾನ್ಯ ವಿ ರಮನಾಥ್ ರೈ ಅವರು, ಸಂಘದ ಅಧ್ಯಕ್ಷರಾದ ಸಹಕಾರತ್ನ ಶ್ರೀ ಚಿತ್ತರಂಜನ್ ಬೋಳಾರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಸ್ಥಳೀಯ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಶಾಖೆಯನ್ನು ಉದ್ಘಾಟಿಸಲಿದ್ದಾರೆ. ಸಂಘದ ನವೀಕೃತ, ವಿಸ್ತೃತ ಹಾಗೂ ಆಹ್ವಾನಿತ ಬಿಸಿರು ಶಾಖೆಯನ್ನ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಶ್ರೀ ಬಿ ರಮನಾಥ್ ರೈ ಇವರು ಉದ್ಘಾಟಿಸಿದ್ದಾರೆ. ಹಾಗೆ ಭದ್ರತಾ ಕೋಶವನ್ನ ಅಭಿವೃದ್ಧಿ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರಾಗಿರುವಂತಹ ಸಂಜೀವ್ ಪೂಜಾರಿ ಇವರು ಭದ್ರತಾ ಕೋಶವನ್ನ ಉದ್ಘಾಟಿಸ್ತಾ ಇದ್ದಾರೆ. ಆಗಮಿಸಿರುವ ಅತಿಥಿ ಗಣ್ಯರೆಲ್ಲರೂ ಕೈ ಜೋಡಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಸಮಾರಂಭದ ಸಭಾ ಕಾರ್ಯಕ್ರಮವು ಜರುಗಲಿದೆ. ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳನ್ನು ವೇದಿಕೆಗೆ ಕರೆತರಬೇಕಾಗಿ ಸಂಘದ ಅಧ್ಯಕ್ಷರಾದ ಸಹಕಾರತ್ನ ಶ್ರೀ ಚಿತ್ತರಂಜನ್ ಬೋಳಾರ್ ಹಾಗೆ ಸಂಘದ ಎಲ್ಲಾ ನಿರ್ದೇಶಕರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಉದ್ಘಾಟನಾ ಸಮಾರಂಭದ ಸಭಾ ಕಾರ್ಯಕ್ರಮ ಜರುಗಲಿದೆ. ಸಭಾ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ನಮ್ಮ ಸಂಘದ ಸಿಬ್ಬಂದಿಗಳಿಂದ. ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶಿಖಗಿರಿ ಶಿಖರಾಗ್ರೇ ದಿವ್ಯ ಪದ್ಮಾಸನಸ್ಥಂ ವರದಮಭಯಹಸ್ತಂ ಭಾಗಯಿತ್ವಂ ಸಪಾದಂ ಸೃಜನ ನಿಕರ ಸೇವ್ಯಂ ಚಾರುಕಾರುಣ್ಯ ನೇತ್ರಂ ಕಲಿಕಲುಷ ವಿನಾಶಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ. ಸಂಘದ ಧನ್ಯವಾದಗಳು. ಸಂಘದ ಉಪಾಧ್ಯಕ್ಷರಾದ ಶ್ರೀ ನೇಮಿರಾಜ್ ಪಿ ಇವರು ನಮ್ಮ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ಗಣ್ಯರನ್ನ ಸ್ವಾಗತಿಸಬೇಕಾಗಿ ನಮ್ಮ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸೌಮ್ಯ ವಿಜಯ್ ಇವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ನವೀಕೃತ ಹವಾನಿಯಂತ್ರಿತ ನಮ್ಮ ಬಿಸಿರೋಡು ಶಾಖೆಯ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ನಮ್ಮ ಸಂಘದ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳಾರ್ ಇವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಸಂಘದ ನಿರ್ದೇಶಕರಾದ ಶ್ರೀ ಆನಂದ್ ಎಸ್ ಕೊಂಡಾನ ಇವರು ಶಾಲನ್ನು ಹೊದಿಸಿ ಹೂವನ್ನು ಅರ್ಪಿಸಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಉದ್ಘಾಟಕರಾದ ಮಾಜಿ ಸಚಿವರಾದ ಶ್ರೀ ಬಿ ರಮನಾಥ್ ರೈ ಇವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಬಂಟ್ವಾಳದ ಕಂಬಳದಲ್ಲಿ ಬಿಸಿ ಇದ್ರು ನಮ್ಮೊಂದಿಗೆ ಕೈ ಜೋಡಿಸಿದರು, ಕೀರ್ತಿ ಬಂದಿದ್ದಾರೆ, ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಂಘದ ಉಪಾಧ್ಯಕ್ಷರಾಗಿರುವ ಶ್ರೀ ನೇಮಿರಾಜ್ ಪಿ ಇವರು ಶಾಲನ್ನು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನೋರ್ವ ಅತಿಥಿಯಾದ ದೇವಿ ಬೈದೇವಿ ಕೋಟಿ ಚೆನ್ನಯ ಮೂಲಸ್ಥಾನ ಅಭಿವೃದ್ಧಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸಚಿವ ಮುನ್ನೂರು ಮೊಟ್ಟೆದಾರರ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ಸಂಜೀವ ಪೂಜಾರಿ ಇವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ಸೀತಾರಾಮ್ ಎನ್ ಇವರು ಶಾಲನ್ನು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನೋರ್ವ ಅತಿಥಿಯಾದ ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರ ಇದರ ಅಧ್ಯಕ್ಷರಾದ ಶ್ರೀ ಬೇಬಿ ಕುಲ್ಲರ್ ಇವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ಮುದ್ದು ಮೂಡುಬೆಳ್ಳೆ ಇವರು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನೋರ್ವ ಅತಿಥಿಯಾದ ಕ್ಯೂನಿಕ್ಸ್ನ ಮಾಜಿ ಅಧ್ಯಕ್ಷರಾದ ಶ್ರೀ ಹರಿಕೃಷ್ಣ ಬಂಟ್ವಾಳ ಇವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ.
ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ಗೋಪಾಲ್ ಎಂ ಇವರು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನೋರ್ವ ಅತಿಥಿಯಾದ ದಕ್ಷಿಣ ಕನ್ನಡ ವರ್ತಕರ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ಸುಭಾಷ್ ಚಂದ್ರ ಜೈನ್ ಇವರಿಗೂ ತುಂಬಿರದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಮತಿ ಚಂದ್ರಾವತಿ ಇವರು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇನ್ನೋರ್ವ ಅತಿಥಿಯಾದ ಸುಮಂಗಲ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನ ಅಧ್ಯಕ್ಷರಾದ ಶ್ರೀ ನಾಗೇಶ್ ಕಲ್ಲಟ್ಟ ಇವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ಸಂಘದ ಸದಸ್ಯರಾದ ಶ್ರೀ ನಾಗೇಶ್ ಪೂಜಾರಿ ಇವರು ಆಗಮಿಸಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನೋರ್ವ ಅತಿಥಿಯಾದ ಕಾಬಲಪಡೂರು ಇದರ ಪಂಚಾಯತ್ನ ಮಾಜಿ ಸದಸ್ಯರಾದ ಬಾಲಕೃಷ್ಣ ಅಧ್ಯಕ್ಷರಾದ ಬಾಲಕೃಷ್ಣ ಆಚಾರ್ಯ ಇವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಂಘದ ಸದಸ್ಯರಾದ ಶ್ರೀಯುತ ಜಯರಾಮ್ ಕಾರಂದೂರು ಇವರು ಶಾಲನ್ನು ಹೊದಿಸಿ ಪುಷ್ಪವನ್ನು ಅರ್ಪಿಸಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಕಟ್ಟಡದ ಮಾಲೀಕರಾದ ವಿಶ್ವನಾಥ್ ಪೂಜಾರಿ ಇವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ಸಂಘದ ಸದಸ್ಯರಾದ ಶ್ರೀಯುತ ರಮನಾಥ್ ಕಾರಂದೂರು ಇವರು ಆಗಮಿಸಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನೋರ್ವ ಅತಿಥಿಯಾದ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಪ್ರಕಾಶನ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರಾದ ಗೋಪಾಲ್ ಇವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ಸಂಘದ ಸದಸ್ಯರಾದ ಶ್ರೀಯುತ ಪ್ರಕಾಶ್ ಇವರು ಆಗಮಿಸಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಗುರುಕೃಪದ ಸಂಜೀವ ಪೂಜಾರಿ ಅವರು ಉಪಸ್ಥಿತರಿದ್ದಾರೆ. ಇವರು ಆಗಮಿಸಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ನಮ್ಮ ಸಂಘದ ಉಪಾಧ್ಯಕ್ಷರಾದ ಶ್ರೀ ನೇಮಿರಾಜ್ ಪಿ ಇವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಿರ್ದೇಶಕರಾದ ಸೀತಾರಾಮ್ ಎನ್ ಇವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇನ್ನೊಬ್ಬ ನಿರ್ದೇಶಕರಾದ ಮುತ್ತುಮೂಡು ಬೆಲೆ ಇವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಆನಂದ್ ಎಸ್ ಕೊಂಡಾಲ ಇವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇನ್ನೊಬ್ಬ ನಿರ್ದೇಶಕರಾದ ಗೋಪಾಲ್ ಎಂ ಇವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇನ್ನೊಬ್ಬ ನಿರ್ದೇಶಕರಾದ ಚಂದ್ರಾವತಿ ಇವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಸದಸ್ಯರಿಗೂ, ಗ್ರಾಹಕ ಮಿತ್ರರಿಗೂ, ಸಿಬ್ಬಂದಿ ವರ್ಗದವರಿಗೂ, ಮಾಧ್ಯಮ ಮಿತ್ರರಿಗೂ, ಛಾಯಾಗ್ರಾಹಕರಿಗೂ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯುವ ರಿಜಿಸ್ಟರ್ ಬಂಟ್ವಾಳ ಘಟಕ ಇದರ ಅಧ್ಯಕ್ಷರಾದ ನಾಗೇಶ್ ಪೂಜಾರಿ ನೇಬೇಲ್ರವರು ಉಪಸ್ಥಿತರಿದ್ದಾರೆ. ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ನ್ಯಾಯವಾದಿಗಳು ಹಾಗೂ ಬಂಟ್ವಾಳ ಕ್ಯಾಥೋಲಿಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಇದರ ಅಧ್ಯಕ್ಷರಾದ ಶ್ರೀ ಜೀವನ್ ಲಾಲ್ ಪಿಂಟೋ ಇವರು ಆಗಮಿಸಿದ್ದಾರೆ. ತಾವುಗಳು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇವತ್ತಿನ ಬಿಸಿ ರೋಡ್ ಶಾಖೆಯ ನವೀಕೃತ ವಿಸ್ತೃತ ಹಾಗೂ ಹವಾನಿಯಂತ್ರಿತ ಬಿಸಿ ರೋಡ್ ಶಾಖೆಯ ಉದ್ಘಾಟನಾ ಸಮಾರಂಭವನ್ನ ದೀಪ ಪ್ರಜ್ವಲನೆ ಮಾಡಿ ಉದ್ಘಾಟಿಸಬೇಕಾಗಿ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ಗಣ್ಯರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಸಂಘದ ನಿರ್ದೇಶಕರೆಲ್ಲರೂ ಕೈ ಜೋಡಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸೌಮ್ಯ ವಿಜಯ್ ಅವರು ಕೂಡ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ಶಾಖೆಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಿರುವ ಬ್ಯಾಂಕಿನ ಅಧ್ಯಕ್ಷರಾದ ಚಿತ್ತರಂಜನ್ ಉಪಸ್ಥಿತರಿರುವ ಆರ್ಥಿಕ ಉಪಾಧ್ಯಕ್ಷರು ನಿರ್ದೇಶಕ ಮಂಡಳಿ ಎಲ್ಲ ಸದಸ್ಯರು ಬಂದಿರತಕ್ಕಂಥ ಆತ್ಮಶಕ್ತಿ ವಿದ್ಯುದ್ದೇಶ ಕಡಿಮೆ ಬಗ್ಗೆ ಹೆಚ್ಚು ಸಾಧನೆಯನ್ನು ಮಾಡಿರ್ತಕ್ಕಂಥ ಸರ್ಕಾರಿ ಸಂಘದ ಹೇಳಲಿಕ್ಕೆ ಸಾಧ್ಯವಿಲ್ಲ. ಈಗಾಗಲೇ 3 ಶಾಖೆಯನ್ನು ಹೊಂದಿ ಇನ್ನೂ 2 ಶಾಖೆಗಳು ಪ್ರಾರಂಭವಾಗಿದ್ದು ದೊಡ್ಡ ಮಟ್ಟಿನ ಒಂದು ಸಾಧನೆಯನ್ನು ಮಾಡಿದಂಥದ್ದು ಮಂಗಳೂರಿನ ಮರೀನ ಹತ್ರ ಸ್ವಂತ ಹವಾನಿಯಂತ್ರಿತ ದೊಡ್ಡ ಸಂಘದ ಕಟ್ಟಡವನ್ನು ಮಾಡಿ ಒಂದು ಮಾದರಿಯಾಗಿ ತೋರಿಸಿದ್ದಾರೆ. ನಾನು ಕೂಡ ಸಂದರ್ಭದಲ್ಲಿ ಉತ್ತಮವಾದಂಥ ಸಹಕರಿಸಿದ ಇವತ್ತು ಅತಿಥಿಗಳು ಹೆಚ್ಚು ಕಡಿಮೆ ಎಲ್ಲ ಸಹಕಾರಿ ಸಂಘದ ಭಾಷಾಂತರ ಇರ್ಬೋದು, ನಮ್ಮ ಬೇಬಿ ಕುಂದರ ಇರ್ಬೋದು, ನಾಗೇಶ್ ಅವರಿರ್ಬೋದು, ಮಂಜು ಅನ್ನ ಇರ್ಬೋದು, ಇಲ್ಲಿ ಅವರ ಸಹಕಾರಿ ಶಾಖೆ ಇರುವವರೇ ಜೀವನ ಎಲ್ಲರೂ ಕೂಡ ಶಾಖೆಯನ್ನು ಹೊಂದಿದಂತ ಅದರಿಂದಾಗಿ ಸೌಹಾರ್ದತೆಯ ಸಹಕಾರಿ ಸಂಘದ ಸೌಹಾರ್ದತೆಯನ್ನ ಒಂದು ಈ ಒಂದು ಕಾರ್ಯಕ್ರಮ ನೋಡ್ಬೋದು. ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ಕಾಂಪಿಟಿಷನ್ ಅಂತ ಹೇಳಿದ್ರೆ ಹೆಲ್ದಿ ಕಾಂಪಿಟಿಷನ್ ಅಂತ ಹೇಳ್ತೇವೆ, ಅದಕ್ಕೆ ಆದ್ಯತೆ ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಒಂದು ಶಾಖೆಯಲ್ಲಿ ಗ್ರಾಹಕರಿಗೆ ಹೆಚ್ಚು ಅನುಕೂಲ ಆಗಲಿ ಅನ್ನುವಂಥ ಶುಭ ಹಾರೈಕೆಯನ್ನು ಮಾಡಿ ನನ್ನ 2 ಮಾತು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾಜಿ ಸಚಿವರಾದ ಶ್ರೀ ಬಿ ರಮನಾಥ್ ರೈ ಸರ್ ಇವರಿಗೆ ಇನ್ನು ಮುಂದಕ್ಕೆ ಇವತ್ತಿನ ವೇದಿಕೆಯಲ್ಲಿ ಸಜಿಪ ಮುನ್ನೂರು ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ಸಂಜೀವ ಪೂಜಾರಿ ಅವರು ಉಪಸ್ಥಿತರಿದ್ದಾರೆ. ಇವರು ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಆತ್ಮಶಕ್ತಿ ವಿವಿಧ ಸಹಕಾರ ಸಂಘದ ಅಧ್ಯಕ್ಷರು ಆತ್ಮೀಯರನ್ನ ಚಿತ್ತರಂಜನ್ ಬೋಳ್ರೆ, ಮಂತ್ರಂಚಿನ ರಮನಾಥ್ ರೈಕರೇ, ವೇದಿಕೆಯ ಮಾತ ಗಣ್ಯರೇ, ಬಹುಶಃ ಸಾಧನ ಮಂತ್ರಂಚಿನ ಈ ಸಂಸ್ಥೆ ಇತ್ತಂದಂಡ ಅವು ಆತ್ಮಶಕ್ತಿ ಸಹಕಾರಿ ಸಂಘ. ಬಹುಶಃ ಈ ಎಂಕ್ಲ ಎಲ್ಲೆಲ್ಲಿ ಒಂದು ಸೊಸೈಟಿಗೆ ಮಾದರಿ ಆಯ್ನ ಒಂದು ಸಹಕಾರಿ ಸಂಘ ಪಂಡ ಎಂಕ್ಲಿಗೆ ಒವೇ ಒಂದು ಸಮಸ್ಯೆ ಬಂದಾಗಲ ಒವೇ ಒಂದು ಕಾನೂನ್ದ ತೊಡಕು ಬಂದಾಗಲ ಫಸ್ಟ್ ಎಂಗ್ಳು ಫೋನ್ ಮಾಡ್ಪುನಿ ಆಯ್ತು ಅಧ್ಯಕ್ಷರಿಗೆ ಕಲಿತ ಸಿಯು ಹಾಕಿದ್ರೆ ಒವೇ ಸೊಸೈಟಿದಾಗ ಒಂದು ಫೋನ್ ಮಂತಲ್ಲ ಆಯ್ಕೆ ಒಂದು ಎಡ್ಡೆ ಸ್ಪಂದನೆ ಕೊಡೋದು ಆಯ್ಕೆ ಒಂದು ಪರಿಹಾರ ಮಾಡ್ಕೊಂಡ ಸ್ವಭಾವ ಇತ್ತಂಚಿನ ಅಧ್ಯಕ್ಷರು ಬಹುಶಃ ಒಂದು 10-12 ವರ್ಷ 33 ಶಾಖೆ ಮಲ್ಪೊಡ್ದಂಡ ಅವು ಎಲ್ಲಿ ಸಾಧನೆ ಆಯ್ತು ಅವು ಬಹುಶಃ ಅಕ್ಲ ಜೀವನವರು ಮಸ್ತ್ ಅಕ್ಲು ಶ್ರಮ ಪಟ್ಟದಿಪ್ಪು ಅಂಚಾಯ್ತು ಈ ಒಂದು ಸಂಸ್ಥೆ ಬಹುಶಃ 16 ವರ್ಷ ಆಂಡ್ ಎಡ್ಡೆ ರೀತಿಯಲ್ಲಿ ಜನಗಳಿಗೆ ಸ್ಟ್ಯಾಂಪ್ ಪೇಪರ್ದ ಒಂದು ಸೇವೆ ಮುಲ್ಪ ಕೊರಂತೀರು ನನ್ನ ಮಿತ್ರ ಜನಗಳಿಗೆ ಎಡ್ಡೆ ಸೇವೆ ಕೊರಡು ಬಂದು ಶುಭ ಹಾರೈಸೋದು ಎನ್ನೆರಡು ಪಾತ್ರ ಉಂಟವೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಇನ್ನು ಮುಂದಕ್ಕೆ ನಮ್ಮ ಇವತ್ತಿನ ವೇದಿಕೆಯಲ್ಲಿ
ಕಿಯೋನಿಕ್ಸ್ನ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಹರಿಕೃಷ್ಣ ಬಂಟ್ವಾಳ ಇವರು ಉಪಸ್ಥಿತರಿದ್ದಾರೆ. ಇವರು ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ವೇದಿಕೆ ಟಿಪ್ಪಣ ಮಾತ ಗಣ್ಯರೇ, ಮೂರು ಸೇರಿನಂಚಿನ ಬಂಧುಲೆ, ಚಿತ್ತರಂಜನರ ನೇತೃತ್ವದ ಈ ಆತ್ಮಶಕ್ತಿ ವಿರೋಧಿಸಕ ಸಹಕಾರಿ ಸಂಘ ನಮ್ಮ ಜಿಲ್ಲೆಡು ಒಂದು ಪುದರ್ ಪೋಯಿನಂಚಿನ ಸಹಕಾರಿ ಸಂಘ ಜನಸಾಮಾನ್ಯರಿಗೆ ಆರ್ಥಿಕ ಶಕ್ತಿನ ತುಂಬೋಡು ಪಂಚಿತ್ತಿನ ಹಿನ್ನೆಲೆನಿದೆಯೋ ಒಂದು ಈ ಸಹಕಾರಿ ಸಂಘನ ಕರಾವಳಿಡೆ ಒಂದು ಉತ್ತಮವಾಯಿನಂಚಿನ ಸಹಕಾರಿ ಸಂಘ ಸರ್ಕಾರೇತರವಾಯಿನಂಚಿತ್ತಿನ ಒಂದು ಸಂಸ್ಥೆ ಇತ್ತಂದಂಡ ಅವು ಸಹ ನಮ್ಮ ಆತ್ಮಶಕ್ತಿ ವಿರೋಧ ಸಂಘ ನನ್ನಲ್ಲ. ಈ ಸಂಸ್ಥೆ ಜನಸಾಮಾನ್ಯರನ್ನ ಆರ್ಥಿಕ ಶಕ್ತಿನ ತುಂಬುನಂಚಿತ್ತಿನ ಶಕ್ತಿನ ಐಕ್ಲಿಗೆ ದೇವರ ಕೊರಡು ಅನುಗ್ರಹಿಸಲ್ಪಡದು ದೊಡ್ಡ ಪಾತ್ರ. ಇನಿ ಒಂಜಿ BC ರೋಡ್ ಅಂಚಿತ್ತಿನ ಒಂಜಿ ಎಂಗಲ್ಲ ಬಂಟ್ವಾಳ ತಾಲೂಕದ ಕ್ಯಾಪಿಟಲ್ ರಾಜಧಾನಿ BC ರೋಡ್. ಈ BC ರೋಡ್ ಒಂದು ಎಲ್ಲಿದೆ ಇನಿ ಹೊಸತ್ತಾದ ಆತನು ಪೊರ್ಲುಡು ಕಡದಾರು ಅಂಚಿನ ಜನಕ್ಲೆಗಳ ಒಂಜಿ ಪೊರ್ಲಾದ ನೀನು ಈ ನಿಕಲ್ನ ಈ ಸಂಸ್ಥೆದ ಎಂಚಿನ ಕಾರ್ಯ ಉಂಡ ಐನು ಮುಟ್ಟವನಂಚಿನ ಶಕ್ತಿ ನಿಕ್ಲಿಗೆ ದೇವರ ಕೊರಡು ಪಣದು ಏನ ಅರಡು ಪಾತ್ರ ಉಂತವೆ. ಜೈ ಹಿಂದ್. ಧನ್ಯವಾದಗಳು ಸರ್, ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದ ತಮಗೆ. ಇನ್ನು ಮುಂದಕ್ಕೆ ಇವತ್ತಿನ ನಮ್ಮ ಈ ಸಮಾರಂಭದಲ್ಲಿ ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಯುತ ಬೇಬಿಕುಂದರ್ ಅವರು ಉಪಸ್ಥಿತರಿದ್ದಾರೆ. ಇವರು ನಮ್ಮ ಇವತ್ತಿನ ಸಮಾರಂಭವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ನವೀಕರಣಗೊಂಡಂಥ BC ರೋಡ್ ಆತ್ಮಶಕ್ತಿ ಶಾಖೆಯನ್ನು ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ರಮಣಾಥ್ ರೈ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ನಮ್ಮ ಇದರ ಅಧ್ಯಕ್ಷರಾದಂಥ ಬೋಲಾಲ್ರವರೇ, ಚಿತ್ತರಂಜನ್ ಬೋಲಾಲ್ರವರೇ, ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಮಿತ್ರವರ್ಗದವರೇ, ಭಾಳ ಸಂತೋಷ ಆಗ್ತಾ ಇದೆ. ಆತ್ಮಶಕ್ತಿ ಅಂದರೆ ಆತ್ಮಗತ ಶಕ್ತಿ. ಈ ಒಂದು ಬ್ಯಾಂಕಿನ ಕಾರ್ಪೊರೇಟ್ ಹೆಸರು ಕೂಡ ಆತ್ಮಶಕ್ತಿ. ಅಂದರೆ ಎಲ್ರಿಗೂ ಆತ್ಮದ ಮುಖಾಂತರ ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಬ್ಯಾಂಕ್ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ರಾಷ್ಟ್ರೀಕೃತ ಬ್ಯಾಂಕಿಗೆ ಪೈಪೋಟಿ ಕೊಡ್ತಕ್ಕಂಥ ಒಂದು ಸಹಕಾರಿ ಸಂಘ ಇದ್ದರೆ ಅದು ಆತ್ಮಶಕ್ತಿ ಸಾಧ್ಯ. ಈಗಾಗಲೇ 33 ಶಾಖೆಗಳು ಹೊಂದಿದೆ. ಮುಂದಿನ ದಿನಗಳಲ್ಲಿ 33 ಅಲ್ಲ 50 ಶಾಖೆಗಳಿಂದ ಹೆಚ್ಚು ಶಾಖೆಯನ್ನು ತೆರೆಯುವ ಮುಖಾಂತರ ಜನರಿಗೆ ಒಳ್ಳೆಯ ರೀತಿಯ ಸಹಕಾರ ಕೊಡ್ತಕ್ಕಂಥ ಶಾಖೆ ಆಗಲಿ, ವಿಶೇಷವಾಗಿ ಸಿಬ್ಬಂದಿ ವರ್ಗ, ಯಾವುದೇ ಒಂದು ಬ್ಯಾಂಕ್ ಆಗಲಿ ಸೊಸೈಟಿ ಆಗಲಿ ಅದು ಆ ಒಂದು ಸೊಸೈಟಿಯ ಸಿಬ್ಬಂದಿ ವರ್ಗದ ಮೇಲೆ ಅವಲಂಬಿತವಾಗಿದೆ. ಯಾಕಂದರೆ ಗ್ರಾಹಕರನ್ನು ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಅವರಿಗೆ ಸಹಕಾರ ಕೊಡ್ತಾರೆ, ಅದರ ಮೇಲೆ ಆ ಒಂದು ಶಾಖೆ ಇರ್ಬೋದು, ಆ ಒಂದು ಸಹಕಾರ ಸಂಘದ ಭವಿಷ್ಯ ಇರ್ತದೆ. ಆದ್ದರಿಂದ ನಾನು ಮುಖ್ಯವಾಗಿ ಸಿಬ್ಬಂದಿ ವರ್ಗದಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಗ್ರಾಹಕರಿಗೆ ಬೇಕಾದ ರೀತಿಯಲ್ಲಿ ನೀವು ಈ ಒಂದು ಬ್ಯಾಂಕಿಂಗ್ ವ್ಯವಹಾರ ಮಾಡುವ ಮುಖಾಂತರ ಮತ್ತಷ್ಟು ಆತ್ಮಶಕ್ತಿ ಹೆಚ್ಚಾಗಲಿ ಅನ್ನೋ ಮಾತನ್ನು ಹೇಳಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತೇನೆ. ನಮಸ್ಕಾರ. ಮುಂದಕ್ಕೆ ಇವತ್ತಿನ ನಮ್ಮ ಈ ಸಮಾರಂಭದ ವೇದಿಕೆಯಲ್ಲಿ ದಕ್ಷಿಣ ಕನ್ನಡ ವರ್ತಕರ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಬಂಟ್ವಾಳ ಇದರ ಅಧ್ಯಕ್ಷರಾದ ಶ್ರೀಯುತ ಸುಭಾಷ್ ಚಂದ್ರ ಜೈನ್ ರವರು ಉಪಸ್ಥಿತರಿದ್ದಾರೆ. ಇವರು ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ನಾವೆಲ್ಲ ಸಹಕಾರಿಗಳು ಸೇರಿಕೊಂಡು ಒಂದು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ BC ರೋಡ್ ಶಾಖೆಯನ್ನು, ನವೀಕೃತ ಶಾಖೆಯನ್ನು ನಾವೆಲ್ಲ ಉದ್ಘಾಟನೆ ಮಾಡಿದ್ದೇವೆ ನಿಮ್ಮೆಲ್ಲರ ಸಹಕಾರದಿಂದ. ಬಹುಶಃ ನಮ್ಮ ಚಿತ್ತರಂಜನ ಬೋಳ ಅವರ ಸಾಧನೆ ಅಂದರೆ ಅದು ಅತ್ಯುತ್ತಮದ ಸಾಧನೆ. ಬಹುಶಃ ಅವರ ಸಾಧನೆ ಯಾರೂ ಮಾಡಲಿಕ್ಕಿಲ್ಲ. ನಾವೆಲ್ಲ ಒಂದು 25 ವರ್ಷಗಳ ಹಿಂದೆ ಒಂದು ಸಹಕಾರಿ ಸಂಸ್ಥೆಯನ್ನು ಆರಂಭ ಮಾಡಿ ಶಾಖೆಗಳನ್ನು ಮಾಡುವಾಗ ನಮಗೆ ತುಂಬ ಜನ ಹೆದರಿಸಿದ್ದಾರೆ, ಯಾಕೆ ಅವರಷ್ಟು ಶಾಖೆ ಮಾಡ್ತೀರಿ ಹೇಗೆ ಅಂತೇಳಿ. ಆದರೆ ನಮ್ಮ ಚಿತ್ತರಂಜನರವರು 13 ವರ್ಷದಲ್ಲಿ ಒಂದು 33 ಶಾಖೆಗಳನ್ನು ಮಾಡೋದ್ರ ಮೂಲಕ ತನ್ನ ಸಾಧನೆಯನ್ನು ಮಾಡಿ ಇವತ್ತು ಸಮಾಜಕ್ಕೆ ಆರ್ಥಿಕ ಚಟುವಟಿಕೆಗೆ ಪೂರಕವಾದಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಎಷ್ಟೋ ಜನರಿಗೆ ಉದ್ಯೋಗ ಅವಕಾಶದೊಟ್ಟಿಗೆ ಇವತ್ತು ಆರ್ಥಿಕ ಸೌಲಭ್ಯವನ್ನು ಕೊಡೋದ್ರಲ್ಲಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ. ಖಂಡಿತ ಕೂಡ ಅವರ ಈ ಒಂದು ಪ್ರಯತ್ನ ಅತ್ಯಂತ ಅಮೋಘವಾದದ್ದು. ಬಹುಶಃ ಅವರ ಸಾಧನೆ ನಮಗೆ ಖಂಡಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೂಡ ಕೆಲವೊಂದು ಎಡವ ತೊಡಗಳನ್ನು ಸೇರಿಕೊಂಡು ನಾವು ಕೂಡ ನಮ್ಮ ಸಂಸ್ಥೆಯನ್ನು 14 ಶಾಖೆಗಳೊಂದಿಗೆ ನಮ್ಮ ಜಿಲ್ಲೆಯಲ್ಲಿ ನಾವು ಕಾರ್ಯವ್ಯಾಪ್ತಿಯನ್ನು ಹೊಂದಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇವೆ. ಏನಿರಲಿ, ಈಗಾಗಲೇ ಹೇಳಿದ ಹಾಗೆ ನಮ್ಮಲ್ಲಿ ಸಹಕಾರಿಗಳಲ್ಲಿ ಆರೋಗ್ಯಕರವಾದಂಥ ಒಂದು ಕಾಂಪಿಟಿಷನ್ ಅದನ್ನು ನಾವೆಲ್ಲ ಮುಂದುವರಿಸಿಕೊಂಡು ಸಹಕಾರಿ ಸಂಸ್ಥೆಯ ಮೂಲಕ ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ, ನಮ್ಮ ದೇಶದ ಆರ್ಥಿಕ ಚಟುವಟಿಕೆಯನ್ನು ನಾವೆಲ್ಲ ಬೆಳೆಸೋಣ ಎಂಬ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ಈ ಶಾಖೆಗೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಎಲ್ರಿಗೂ ಜೈ ಸಹಕಾರ. ಧನ್ಯವಾದಗಳು ಸರ್, ಸುಭಾಷ್ ಚಂದ್ರ ಜೈನ್ ಸರ್ ಇವರಿಗೆ. ಇನ್ನು ಮುಂದಕ್ಕೆ ನಮ್ಮ ಇವತ್ತಿನ ಈ ವೇದಿಕೆಯಲ್ಲಿ ಸುಮಂಗಲ ಕ್ರೆಡಿಟ್ ಕೋಆಪರೇಟಿವ್
ಸೊಸೈಟಿ ಲಿಮಿಟೆಡ್ ಪಾಣೆಮಂಗಳೂರು ಇದರ ಅಧ್ಯಕ್ಷರಾದ ಶ್ರೀಯುತ ನಾಗೇಶ್ ಕಲ್ಲಡ್ಕ ಇವರು ಉಪಸ್ಥಿತರಿದ್ದಾರೆ. ಇವರು ನಮ್ಮ ಈ ಸಮಾರಂಭವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಕಳೆದ 14 ವರ್ಷಗಳಿಂದ ಆತ್ಮಶಕ್ತಿ ವಿವಿಧ ದೇಶ ಸಹಕಾರಿ ಸಂಘ ಬೆಳೆದು ಬಂದಿದೆ. ಇವತ್ತು ಒಂದು ಚಿಕ್ಕ ಕಟ್ಟಡದಿಂದ ಸ್ವಲ್ಪ ಇನ್ನೂ ವಿಸ್ತೃತ, ನವೀಕೃತ ಹಾಗೆ ಹವಾನಿಯಂತ್ರಿತ ಒಂದು ಉತ್ತಮ ಮೇಲ್ದರ್ಜೆಯ ಶಾಖೆಯನ್ನು ಬೀಚ್ ರೋಡ್ಗೆ ಒದಗಿಸಿಕೊಟ್ಟಿದ್ದಾರೆ ಆತ್ಮಶಕ್ತಿಯವರು. ಒಳ್ಳೆಯ ನಿರ್ವಹಣೆ, ಒಳ್ಳೆಯ ತಾಂತ್ರಿಕ ವ್ಯವಸ್ಥೆಗಳು ಇನ್ನೊಂದೆಲ್ಲ ಇದ್ದರೆ ಜನರು ಒಪ್ಪಿಕೊಳ್ತಾರೆ ಅಂತ ಹೇಳುವುದಕ್ಕೆ ಒಂದು ಆತ್ಮಶಕ್ತಿಯ ಬೆಳವಣಿಗೆ ಅದಕ್ಕೆ ಕಾರಣ ಆಗಿದೆ. ಕರಾವಳಿಯ ಈ ಪ್ರದೇಶದಲ್ಲಿ ಎಲ್ಲ ಆರ್ಥಿಕ ವ್ಯವಸ್ಥೆ ಇರುವಂತಹ ಎಲ್ಲ ಸಹಕಾರಿ ಸಂಘಗಳ ಒಟ್ಟಿಗೆ ನಾವೆಲ್ಲರೂ ಒಟ್ಟಿಗೆ ನಾವು ಹೇಳಲಿಕ್ಕೆ ಭಾರಿ ಖುಷಿಯಾಗುವಂಥ ವಿಷಯ ಏನಂದರೆ, ನಾವು ಒಂದೇ ಕಟ್ಟಡದಲ್ಲಿ ಸಂಜೀವಣ್ಣ ಮತ್ತು ಚಿತ್ತರಂಜನ ನಾವು ಇದ್ದೇವೆ ತುಂಬೆಯಲ್ಲಿ. ಒಂದು ಶಾಂತ ರೀತಿಯಲ್ಲಿ ನಾವು ವ್ಯವಹಾರವನ್ನು ಮಾಡ್ತಾ ಇದ್ದೇವೆ, ಯಾರಿಗೂ ಪೈಪೋಟಿಯನ್ನು ಮಾಡ್ತಾ ಇಲ್ಲ. ಇದು ಸಹಕಾರಿ ಕ್ಷೇತ್ರದ ಒಂದು ಗೆಲ್ಮೆ. ಯಾಕೆ ಜನರು ಯಾರು ಒಪ್ಪಿಕೊಳ್ತಾರೆ ಅವರಿಗೆ ವ್ಯಾಪಾರವನ್ನು ಕೊಡುವಂಥ ಒಂದು ಉದ್ದೇಶ ಇರುವಂಥ ಜನಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು, ಉತ್ತಮ ಗ್ರಾಹಕರವರು. ಯಾಕಂದರೆ ಅವರು ಒಂದು ಸಂಸ್ಥೆಯನ್ನು ಹಿಡಿದ್ರೆ ಅವರು ಕೊನೆಯವರೆಗೆ ಅದರಲ್ಲೇ ವ್ಯವಹಾರ ಮಾಡುವವರು ಅಂತವರು. ಅದಕ್ಕೆ ನಾವು ಪೈಪೋಟಿ ಮಾಡಬೇಕಾಗಿಲ್ಲ, ನಮ್ಮನ್ನು ಒಪ್ಪಿಕೊಂಡವರು ನಮಗೆ ಬರ್ತಾರೆ. ಅಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಕರಾವಳಿ ಕರ್ನಾಟಕದಲ್ಲಿರುವಂತಹ ಇಷ್ಟು ಸಹಕಾರಿ ಕ್ಷೇತ್ರಗಳು ತುಂಬ ಜನರಿಗೆ ಉದ್ಯೋಗವನ್ನು ಕೊಟ್ಟು, ಏನು ಹೇಳ್ತಾರೆ, ತುಂಬ ಕಲಿತವರು ಹೊರಗೆ ಹೋಗ್ತಾರೆ ಅಂತ. ಮನೆಯಲ್ಲಿ ಅಡಚಣೆ ಇರುವವ ಆ ಊರಿನಲ್ಲೇ ಇರುವುದು, ಆ ಊರಿನಲ್ಲಿ ಇರುವವ ಒಳ್ಳೆಯ ಸಿಬ್ಬಂದಿ ಆಗಿರ್ತಾನೆ. ಅವನು ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲರ ಒಟ್ಟಿಗೆ ಬೆರೆಸಿ ಸಹಕಾರಿ ಸಂಘಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ರಿಂದ ನಮ್ಮ ಕರಾವಳಿ ಈ ಕ್ಷೇತ್ರದಲ್ಲಿರುವಂಥ ಎಲ್ಲ ಸಹಕಾರಿ ಸಂಘಗಳು ಸಾಧನೆ ಮಾಡಲಿಕ್ಕೆ ಕಾರಣ ಆಗಿದೆ. ಅದನ್ನು ಮೆಚ್ಚಬೇಕಾದಂಥ ವಿಷಯ, ಅದನ್ನು ಒಪ್ಪಿಕೊಳ್ಬೇಕಾದಂಥ ವಿಷಯ. ಅಂಥದ್ರಲ್ಲಿ ಆತ್ಮಶಕ್ತಿ ಒಂದು ಬದಿಯಲ್ಲಿ ಹೆಸರಿದ್ರೂ ಕೂಡ ಚಿತ್ತ ಅದಕ್ಕೆ ಸೇರಿದಾಗ ಅದು ರಂಜನೆ ಆಗಲೇಬೇಕು. ಹಾಗೆ ಅಧ್ಯಕ್ಷರ ಒಂದು ಒಳ್ಳೆಯ ನಿರ್ವಹಣೆಯ ಮುಖಾಂತರ ಈ ಜಿಲ್ಲೆಗೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ವಿಂಶತಿ ಸಮಾರಂಭಕ್ಕೆ 50 ಬ್ರಾಂಚ್ಗಳಾಗಲಿ, ಇನ್ನೂ ಬೆಳೆಯಲಿ ಸಂಸ್ಥೆ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ನನಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಇನ್ನು ಮುಂದಕ್ಕೆ ಇವತ್ತಿನ ನಮ್ಮ ಈ ಸಮಾರಂಭದ ವೇದಿಕೆಯಲ್ಲಿ ನ್ಯಾಯವಾದಿಗಳು ಹಾಗೂ ಬಂಟ್ವಾಳ ಕ್ಯಾಥೋಲಿಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಇದರ ಅಧ್ಯಕ್ಷರಾದ ಶ್ರೀಯುತ ಜೀವನ್ ಲಾಯ್ ಪಿಂಟೋ ಇವರು ಉಪಸ್ಥಿತರಿದ್ದಾರೆ. ಇವರು ನಮ್ಮ ಇವತ್ತಿನ ಈ ಸಮಾರಂಭವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಆತ್ಮಶಕ್ತಿ ಸಂಸ್ಥೆ ಹೇಳುವಾಗ ನಮಗೆ ಯಾವಾಗಲೂ ಆಗುದು ಅದೊಂದು ಪಾದರಸದಾಗಿ ಚುರುಕಾಗಿ ಇರುವ ಸಂಸ್ಥೆ. ಅದು 12 ವರ್ಷ ಆಗಿ 13ನೇ ವರ್ಷದಲ್ಲಿ ಅವರು 33 ಶಾಖೆ ಮಾಡಿದ್ದಾರೆ. ಅದೇ ರೀತಿ ಅವರದ್ದು ವರ್ಕಿಂಗ್ ಕ್ಯಾಪಿಟಲ್ ಆಗಲಿ, ಅವರ ಡೆಪಾಸಿಟ್ಸ್ ಆಗಲಿ ನಿಯರ್ ಬೈ 500 ಕ್ರಾಸ್ ಆಗೋದ್ರಲ್ಲಿದೆ. ಇದು ನಿಮ್ಮ ಸಾಧನೆಗೆ ನಾವೆಲ್ಲರೂ ಅಭಿನಂದಿಸ್ತೇವೆ. ಅದೇ ರೀತಿ ಇಲ್ಲಿ ಬೀಚ್ ರೋಡಲ್ಲಿ ಮೊದಲು ಸ್ಟಾರ್ಟ್ ಮಾಡುವಾಗ ಅವರೊಂದು ಸಣ್ಣ ಇದೇ ರೂಮಲ್ಲಿ ಸ್ಟಾರ್ಟ್ ಮಾಡಿದ್ರು. ಈ ಸ್ಟ್ಯಾಂಪ್ ಈಗ ಬರುತ್ತಾ ಇಲ್ಲಿ ಅವರ ಕಾರ್ಯವೈಖರಿ ಜಾಸ್ತಿ ಆಗಿ ಈಗ ಶಾಖೆಯನ್ನು ವಿಸ್ತರಿತವಾಗಿ ಮಾಡಬೇಕಾದ ಅವಶ್ಯಕತೆ ಬಂದು ಅದನ್ನು ಭಾರಿ ಚೆನ್ನಾಗಿ ಮಾಡಿದ್ದೀರಿ. ಈ ಶಾಖೆ ಇನ್ನೂ ಒಳ್ಳೆಯದಾಗಿ ಪ್ರಗತಿ ನೀಡಲಿ ಹಾಗೂ ನಿಮ್ಮ ಸಂಸ್ಥೆ ಇನ್ನೂ ಒಳ್ಳೆಯ ಪ್ರಗತಿಯನ್ನು ಕಾಣಲಿ. ಬರುವ ವರ್ಷಗಳಲ್ಲಿ ಹೆಚ್ಚಿನ ಶಾಖೆಯನ್ನು ಮಾಡಿ ರಾಜ್ಯ ಮಟ್ಟದಲ್ಲಿ ನೀವೊಂದು ಗುರುತಿಸುವಂತೆ ಆಗಲಿ ಅಂತ ನಿಮಗೆ ಶುಭ ಹಾರೈಸ್ತೇನೆ. ನನಗೆ ಅವಕಾಶಕ್ಕಾಗಿ 2 ವಂದನೆಗಳು. ಕಾವಳ ಪಡೂರು ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಬಾಲಕೃಷ್ಣ ಅಂಚನ್ ಸರ್ ಅವರು ಉಪಸ್ಥಿತರಿದ್ದಾರೆ. ಗೌರವಾರ್ಪಣೆ ಕಾರ್ಯಕ್ರಮ ನೆರವೇರಲಿದೆ. ಇದನ್ನ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರೆಲ್ಲರೂ ಒಟ್ಟು ಸೇರಿ ನಡೆಸಿಕೊಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಸಂಘದ ಸದಸ್ಯರುಗಳಾಗಿ ನಮ್ಮ ಬೀಚ್ ರೋಡ್ ಶಾಖೆಯ ಏಳಿಗೆ, ಬೆಳವಣಿಗೆ, ಉನ್ನತಿಯಲ್ಲಿ, ಸಾಧನೆಯಲ್ಲಿ ತಮ್ಮ ಬಹುವಾದ ಯೋಗದಾನ ನೀಡಿದ ಒಂದಷ್ಟು ಮಂದಿ ನಮ್ಮ ಕಣ್ಣಳತೆಗೆ ನಿಲುಕುತ್ತಾ ಬಂದಿದ್ದಾರೆ. ಅವರ ಕೊಡುಗೆಯನ್ನ ಕೃತಜ್ಞತಾ ಪೂರ್ವಕವಾಗಿ ನೆನಪಿಸುವ ಸಂಕೇತವಾಗಿ ನಮ್ಮ ಸಂಘದ ಇವತ್ತಿನ ಈ ಉದ್ಘಾಟನಾ ಸಮಾರಂಭ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸುವ ಸೌಭಾಗ್ಯ ನಮ್ಮದಾಗಿದೆ. ದಯವಿಟ್ಟು ಸಂಘದ ಸದಸ್ಯರು ವೇದಿಕೆಗೆ ಆಗಮಿಸಿ ನಮ್ಮ ಪ್ರೀತಿಯ ಗೌರವ ಅರ್ಪಣೆಯನ್ನ ಸ್ವೀಕರಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಮೊದಲಿಗೆ ನಮ್ಮ ಸಂಘದ ಸದಸ್ಯರಾದ ಶ್ರೀಯುತ ವಾಸು ಬಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಸಂಘದ ಸದಸ್ಯರಾದ ಶ್ರೀಯುತ ವಾಸು ಬಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಸಂಘದ ಸದಸ್ಯರಾದ ವೆಂಕಟರಮಣ ಎ
ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಗೌರವಾರ್ಪಣೆ ಕಾರ್ಯಕ್ರಮವನ್ನ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಶ್ರೀಯುತ ರಮನಾಥ ರೈ ಇವರು ನೆರವೇರಿಸಿಕೊಡಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರೆಲ್ಲರೂ ಕೈ ಜೋಡಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಸಂಘದ ಸದಸ್ಯರಾದ ಶ್ರೀಯುತ ವೆಂಕಟರಮಣ ಎ, ಧನ್ಯವಾದಗಳು ಸರ್. ಹಾಗೆ ಇನ್ನು ಮುಂದಕ್ಕೆ ಸಂಘದ ಸದಸ್ಯರಾದ ಶ್ರೀಯುತ ವಾಸುಬಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಸಂಘದ ಹಿರಿಯ ಸದಸ್ಯರಾದ ಶ್ರೀಯುತ ವಾಸುಬಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಗೌರವಾರ್ಪಣೆಯನ್ನ ಸಂಘದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿ ಗಣ್ಯರೆಲ್ಲರೂ ಒಟ್ಟು ಸೇರಿ ಕಿಯೋನಿಕ್ಸ್ನ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಹರಿಕೃಷ್ಣ ಬಂಟ್ವಾಳ್ ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯರು ನೆರವೇರಿಸಿಕೊಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸಂಘದ ಸದಸ್ಯರಾದ ಶ್ರೀಯುತ ಮೋಹನ್ ಕೆ ಶ್ರೀಯಾನ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಗೌರವಾರ್ಪಣೆಯನ್ನ ಉದ್ಯಮಿಗಳು, ನ್ಯಾಯವಾದಿಗಳು ಹಾಗೂ ಬಂಟ್ವಾಳ ಕ್ಯಾಥೋಲಿಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಜೀವನ್ ಲಾಲ್ ಪಿಂಟೋ ಹಾಗೆ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರೆಲ್ಲ ಒಟ್ಟು ಸೇರಿ ನೆರವೇರಿಸಿಕೊಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸಂಘದ ಸದಸ್ಯರಾದ ಶ್ರೀಯುತ ನಾಗೇಶ್ ಪೂಜಾರಿ, ಸಂಘದ ಸದಸ್ಯರಾದ ಶ್ರೀಯುತ ನಾಗೇಶ್ ಪೂಜಾರಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಗೌರವಾರ್ಪಣೆಯನ್ನ ಬಂಟ್ವಾಳ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಯುತ ಬೇಬಿ ಕುಂದರ್ ಇವರು ನಡೆಸಿಕೊಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರೆಲ್ಲರೂ ಕೈ ಜೋಡಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಹಾಗೆ ಸಂಘದ ಸದಸ್ಯರಾದ ಶ್ರೀಯುತ ಕಿರಣ್ ಕುಮಾರ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸಂಘದ ಸದಸ್ಯರಾದ ಶ್ರೀಯುತ ಕಿರಣ್ ಕುಮಾರ್ ಅವರು ಈ ಗೌರವಾರ್ಪಣೆಯನ್ನ ಸಂಘದ ಅಧ್ಯಕ್ಷರಾದ ಸಹಕಾರ ಶ್ರೀ ಚಿತ್ತರಂಜನ್ ಬೋಳ ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರು ಒಟ್ಟು ಸೇರುವಿಕೆಯಲ್ಲಿ ನಡೆಸಿಕೊಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸಂಘದ ಸದಸ್ಯರಾದ ಶ್ರೀಯುತ ರಮೇಶ್ ಸೋಮಯಾಜಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸಂಘದ ಸದಸ್ಯರಾದ ಶ್ರೀಯುತ ರಮೇಶ್ ಸೋಮಯಾಜಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಗೌರವಾರ್ಪಣೆಯನ್ನ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಶ್ರೀ ವಿ ರಮನಾಥ್ ರೈ ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರು ಒಟ್ಟು ಸೇರಿ ನಡೆಸಿಕೊಡಬೇಕಾಗಿ ವಿನಂತಿಯನ್ನ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಸಂಘದ ಸದಸ್ಯ ಶ್ರೀಯುತ ವಿಶ್ವನಾಥ್ ಪೂಜಾರಿ ಇವರು ನಮ್ಮ ಕಟ್ಟಡದ ಮಾಲೀಕರು ಕೂಡ ಹೌದು. ಇವರು ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು ಗೌರವಾರ್ಪಣೆಯನ್ನ ಸ್ವೀಕರಿಸಿಕೊಡಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ.
ಧನ್ಯವಾದಗಳು ಗೌರವಾರ್ಪಣೆಯನ್ನು ನೆರವೇರಿಸಿಕೊಟ್ಟ ಎಲ್ಲ ಅತಿಥಿ ಗಣ್ಯರಿಗೆ. ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ಇವತ್ತಿನ ಉದ್ಘಾಟನಾ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸಂಘದ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀಯುತ ಚಿತ್ತರಂಜನ್ ಬೋಳಾರ್ ಸರ್ ಇವರು ಇವತ್ತಿನ ಸಮಾರಂಭದ ಬಗ್ಗೆ ಮಾತಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಗುರುಭ್ಯೋ ನಮಃ. ಆತ್ಮಶಕ್ತಿ ವಿವಿಧ ಸಹಕಾರಿ ಸಂಘದ BC ರೋಡ್ ಶಾಖೆ ನಮ್ಮ ಸಂಘದ 6ನೇ ಶಾಖೆಯಾಗಿ BC ರೋಡ್ನಲ್ಲಿ 2012 ಡಿಸೆಂಬರ್ ತಿಂಗಳಲ್ಲಿ 10ನೇ ತಾರೀಕಿಗೆ ಶ್ರೀ ಜನಾರ್ದನ ಪೂಜಾರಿ ಅವರ ಒಂದು ಆಶೀರ್ವಾದದೊಂದಿಗೆ ರಮಣಾಥ್ ರೈ ಅವರು ಉದ್ಘಾಟನೆ ಮಾಡಿದಂಥ ಶಾಖೆ ಇದೀಗ ಇಲ್ಲಿ ವಿಸ್ತೃತಗೊಂಡು ಕಳೆದ 14 ವರ್ಷದಿಂದ 13 ವರ್ಷ ಸೇವೆ ಮಾಡಿ ಈಗ 14ನೇ ವರ್ಷದಲ್ಲಿದ್ದೇವೆ. ಆವತ್ತು ಜನಾರ್ದನ ಪೂಜಾರಿ ಅವರೊಂದು ಮಾತು ಹೇಳಿದರು, ಸಹಕಾರಿ ಸಂಘ ಕೇವಲ ಒಂದು ಶಾಖೆಯಾಗಿ ಕೇವಲ ಒಂದು ತೋರಿಕೆಗೆ ಒಂದು ಸಂಘ ಆಗಿರಬಾರ್ದು, ಜನರಿಗೆ ಉದ್ಯೋಗ ಜೊತೆಯಲ್ಲಿ ಅವರ ಆರ್ಥಿಕ ಸಬಲತೆಗೆ ಕೂಡ ಸಹಕಾರಿ ಆಗಬೇಕಂತ ಹೇಳಿದ ಮಾತಿನ ಒಂದು ತಾತ್ಪರ್ಯವನ್ನು ಇಟ್ಕೊಂಡು ಅಂದು ನಾವು ಜನರಿಗೆ ಯಾವ ರೀತಿಯ ಸೇವೆಗಳ ಅಗತ್ಯ ಎಂದು ಚಿಂತನೆ ಮಾಡಿದಾಗ ಕಂಡು ಬಂದದ್ದು 2012ರಲ್ಲಿ ನೋಡಿದರೆ ಈ ಸ್ಟ್ಯಾಂಪಿಗೆ ಜನರು ಕ್ಯೂ ನಿಲ್ತಾ ಇದ್ರು. ಆ ಸಂದರ್ಭದಲ್ಲಿ ನಮಗೆ ನಮ್ಮ ಸ್ಥಳೀಯರಾದ ಒಂದು ನ್ಯಾಯವಾದಿಗಳು ತಮ್ಮ ಕೊಠಡಿಯ ಪಕ್ಕದ ಒಂದು 116 ಸ್ಕ್ವೇರ್ ಫೀಟ್ ಒಂದು ಕೋಣೆಯನ್ನು ಇಲ್ಲಿ ಸ್ಟೇಟ್ ಬ್ಯಾಂಕ್ನಲ್ಲಿ ಒದಗಿಸಿಕೊಟ್ರು. ನನಗೆ ಒಂದು ಸಂದರ್ಭ ನೆನಪಾಗ್ತಾ ಇದೆ. ನಮ್ಮ ಸಿಬ್ಬಂದಿಗಳು ಬೆಳಗ್ಗೆ 8 ಗಂಟೆಗೆ ಬಂದು ರಾತ್ರಿ 8 ಗಂಟೆ ತನಕ ಒಂದು ದಿವಸಕ್ಕೆ 1600 ಸ್ಟ್ಯಾಂಪ್ ಪೇಪರನ್ನು ಕೊಟ್ಟಂಥ ಸಂಸ್ಥೆ ಆತ್ಮಶಕ್ತಿ ಸಹಕಾರಿ ಸಂಘ. ಅದೇ ಒಂದು ಕೊಡುಗೆ ಅಂತ ಹೇಳಿದ್ರೆ ನಾವು ನಿರಂತರವಾಗಿ ಕಳೆದ 10 ವರ್ಷದಿಂದ ಈ ಸ್ಟ್ಯಾಂಪಿಂಗ್ ರಾಜ್ಯದಲ್ಲಿ ಅತಿ ಹೆಚ್ಚು ಈ ಸ್ಟ್ಯಾಂಪಿಂಗ್ ಸೇವೆ ನೀಡುವ ಸಂಸ್ಥೆ ಅಂತ ನಾವು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ನಮ್ಮ ಮಾರ್ಗದರ್ಶಕರು ನಮಗೆ ಯಾವಾಗಲೂ ನನಗೆ ಏನಾದರೂ ಹೇಳಿದ್ರು ಕೂಡ ಏನಾದರೂ ನಮಗೆ ಕಿವಿಮಾತನ್ನು ಹೇಳ್ತಾ ಇರುವವರು ಹಿರಿಯರು ರಮಣಾಥ್ ರೈ ಅವರು, ಹಾಗೆ ವೇದಿಕೆಯಲ್ಲಿ ಇರುವವರು ಎಲ್ಲರೂ ನನಗೆ ಸನ್ಮಿತರು. ಯಾಕೆಂತ ಹೇಳಿದ್ರೆ ನಾವು ಸಹಕಾರಿಗಳು ಒಬ್ಬರಿಗೊಬ್ಬರು ಸಹಕಾರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಾವು ಒಟ್ಟಿಗೆ ದುಡಿಯೋರು. ನಮಗೆ ಯಾವುದೇ ಒಂದು ಸಂದರ್ಭದಲ್ಲಿ ತೊಂದರೆಗಳು ಬಂದಾಗ ನಾವು ಎಲ್ಲರೂ ಒಟ್ಟಾಗ್ತೇವೆ. ಯಾವ ರೀತಿಯಲ್ಲಿ ಅದನ್ನು ನೆರವೇರಿಸುವನ್ನು ನಾವು ಒಟ್ಟಾಗಿ ಚಿಂತನೆ ಮಾಡ್ತೇವೆ. ಇವತ್ತು ರಮಣಾಥ್ ರೈ ಅವರು ಕೇಳಿದರು ಎಲ್ಲ ಸಹಕಾರಿಗಳಿದ್ದೀರಾ ಅಂತ ಹೇಳಿದ್ರಿ. ನಾವು ಒಬ್ಬರಿಗೊಬ್ಬರು ಸಹಕಾರಿ, ಹಾಗಾಗಿ ನಾವು ಎಲ್ಲರೂ ಕೂಡ ಈ ವೇದಿಕೆಯಲ್ಲಿ ಇವತ್ತು ಸೇರುವಂಥ ಒಂದು ಸಂದರ್ಭವನ್ನು ಈ ಒಂದು ಶಾಖೆಯ ಉದ್ಘಾಟನಾ ಸಭೆ ಒದಗಿಸಿಕೊಟ್ಟದ್ದಕ್ಕಾಗಿ ನಾವು ನಮ್ಮ ಎಲ್ಲ ಗ್ರಾಹಕ ಮಿತ್ರರಿಗೂ ನಮ್ಮ ಆಡಳಿತ ಮಂಡಳಿಯವರಿಗೂ ವಂದನೆ ಸಲ್ಲಿಸುತ್ತಾ, ನಮ್ಮ ಸಂಘ ಕೇವಲ 14 ವರ್ಷದಲ್ಲಿ ನಾವು ಸಾಧನೆಯನ್ನು ಹೇಳುವಂಥದ್ದು ಮುಖ್ಯ ಅಲ್ಲ, ನಮಗೆ ಸಹಕಾರ ನೀಡಿದ ಗ್ರಾಹಕರನ್ನು ಕೂಡ ನಾವು ಮೆಚ್ಚಲೇಬೇಕು. ಯಾಕಂತ ಹೇಳಿದ್ರೆ ಅಂದು 22 ಲಕ್ಷದ ಪಾಳುಬಂಡವಾಳದಲ್ಲಿ ಪ್ರಾರಂಭವಾದ ಸಂಸ್ಥೆ ಇಂದು 300 ಕೋಟಿಗೆ ಮಿಕ್ಕಿ ಒಂದು ವ್ಯವಹಾರದ ಬಂಡವಾಳ ಹೊಂದಬೇಕಾದ್ರೆ ನಮ್ಮ ಗ್ರಾಹಕರೇ ನಮಗೆ ಕಾರಣ. ಕೇವಲ ನಮಗೆ ಡೆಪಾಸಿಟ್ರಿ ಸಾಕಾಗಲಿಕ್ಕಿಲ್ಲ, ಅದರ ಜೊತೆಯಲ್ಲಿ ಡೆಪಾಸಿಟನ್ನು ನಾವು ವಿನಿಯೋಗಿಸುವಂಥದ್ದು, ನಾವು ನೀಡುವ ಸಾಲಗಳು. ಈಗಾಗಲೇ ನಮ್ಮ ಸಂಸ್ಥೆ ಸುಮಾರು 260 ಕೋಟಿ ಸಾಲವನ್ನು ನೀಡಿ, ಅದರ ಜೊತೆಯಲ್ಲಿ ಅದರಲ್ಲಿ ನನಗೊಂದು ಹೆಮ್ಮೆ ಆಗ್ತಾ ಇದೆ, ಸುಮಾರು 160 ಕೋಟಿ ಗೋಲ್ಡ್ ಲೋನ್ ನಮ್ಮಲ್ಲಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆಯಿಂದ ಹೇಳ್ತೇನೆ. ಇದು ಯಾಕೆ ಸಾಧ್ಯ ಆಯಿತು ಅಂತ ಹೇಳಿದರೆ, ಕೊರೋನಾ ಸಂದರ್ಭದಲ್ಲಿ ನಾವು ಕೇವಲ 4%ಗೆ ಸಾಲವನ್ನು ನೀಡಿದಾಗ ಎಲ್ಲ ಸಹಕಾರಿಗಳು ನಮ್ಮಲ್ಲಿ ಬೆರಳು ತೋರಿಸಿದರು. ಯಾಕಂತ ಹೇಳಿದ್ರೆ 4% ಸಾಲ ಕೊರ್ರೆ ಆಪುಣ ಅವು ಹೆಂಚಾಗೋರಿಯರು ಮಾತಾಡಲ್ಲ ತೊಂದರೆ ಒಂದೊಂದಿಲ್ಲ ಅಂತ ಹೇಳಿದರು. ಆದರೆ ಆವಾಗ ನಾನು ಎಲ್ಲ ಸಹಕಾರಿಗಳನ್ನು ಕರೆದು ಮಾತಾಡಿ ಹೇಳಿದೆ, ನಾನು ಕೊಡುವಂಥದ್ದು ಒಂದು ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ಏನೇನೋ ಕೊಡುಗೆ ಕೊಡ್ತಾ ಇದ್ದೀರಾ, ಜನರಿಗೆ ಒಂದು ಸ್ವಲ್ಪ ಕೊಡುಗೆ ಕೊಡುವ ಅಂತೇಳಿ ಅದು ಕೂಡ ನಾವು ಕೊಟ್ಟದ್ದು ಮೇ, ಜೂನ್, ಜುಲೈ ಮಕ್ಕಳಿಗೆ ಫೀಸ್ ಭರಿಸುವಂಥ ಕಷ್ಟದ ಕಾಲ. ಆ ಸಂದರ್ಭದಲ್ಲಿ ಅದನ್ನು ಕೊಡುಗೆಯನ್ನು ಕೊಟ್ಟೆವು. ಆ ಸಂದರ್ಭದಲ್ಲಿ ನಾವು 90 ಕೋಟಿ ಗೋಲ್ಡ್ ಲೋನ್ ಕೊಟ್ಟೆವು. ಆ ಗೋಲ್ಡ್ ಲೋನ್ ಕೊಟ್ಟದ್ದೇ ನಮಗೆ ಒಂದು ಹೆಜ್ಜೆ ಆಯಿತು. ಆ ಹೆಜ್ಜೆ ಗುರುತು ಇಂದಿಗೆ ನಾವು ಗೋಲ್ಡ್ ಲೋನಲ್ಲಿ ಎಲ್ಲಿ ಕೇಳಿದರೂ ಕೂಡ ಆತ್ಮಶಕ್ತಿ ಅಂತ ಹೇಳುವಂಥ ಪರಿಸ್ಥಿತಿ ಬಂತು. ಅದೇ ಬೇರೆಯವರಿಗೆ ಕೂಡ ಪ್ರೇರಣೆ ಆಯಿತು. ಈಗ ನಾವು ಮುಂದೆ ಯಾವ ರೀತಿ ಪರಿಸ್ಥಿತಿ ಅಂತ ಹೇಳಿದ್ರೆ, ಎಲ್ಲಿಯಾದರೂ ಗೋಲ್ಡ್ ಆಕ್ಷನ್ ಆಗುವಾಗ ಫೈನಾನ್ಸ್ನವರಲ್ಲಿ ಹೋಗ್ತಿದ್ರು. ಈಗ ಆ ರೀತಿ ಅಲ್ಲ, ನಾವಲ್ಲ ಎಲ್ಲ ಸಹಕಾರಿಗಳಿಗೂ ನಿಮ್ಮ ಬಂಗಾರ ಏಲ ಮಾಯರ್ ಬಿಡ್ಬೋದು ಎಂಕುಲಿಲ್ಲ ಅಂತೇಳಿ ಹೋಗ್ತೇವೆ ನಾವು. ಇದು ಯಾಕೆ ಸಾಧ್ಯ ಆಯಿತು ಹೇಳಿದರೆ, ನಮ್ಮಲ್ಲಿ ಒಮ್ಮತ ಇದ್ದಾಗ ಅದು ಸಾಧ್ಯ ಆಯಿತು. ಹಾಗಾಗಿ ಫೈನಾನ್ಸ್ಗಳ ಸಾಲದಲ್ಲಿ ನಾನು ತಿಳ್ಕೊಂಡೆ, ಸುಮಾರು 60% ಸಾಲ ನಮಗೆ ಬಂತು ಸೊಸೈಟಿಗಳಿಗೆ. ಕೇವಲ ನಮ್ಮೊಂದು ಸೊಸೈಟಿ ಅಲ್ಲ, ಎಲ್ಲರಿಗೂ ಕೂಡ ಈಗ ಗೋಲ್ಡ್ ಲೋನ್ ಹೆಚ್ಚಾಗಿದೆ ಇದೇ ಒಂದು ಕಾರಣದಿಂದಾಗಿ. ಹಾಗಾಗಿ ನಾವು ಎಲ್ಲರೂ ಒಟ್ಟಾಗಿದ್ದಾಗ ಯಾವುದೇ ರೀತಿಯ ತೊಂದರೆ ಬಂದಾಗ ನಾವು ಎಲ್ಲರೂ
ಎದುರಿಸ್ಬೋದು, ಅಥವಾ ಸರ್ಕಾರದ ಮುಂದೆ ಕೂಡ ನಮ್ಮದು ಏನಾದರೂ ತೊಂದರೆಗಳಿದ್ದಾಗ ಅದನ್ನು ಪರಿಹಾರ ಮಾಡಲಿಕ್ಕೆ ನಮ್ಮನ ಹತ್ರ ಅಂತ ಲೀಡರ್ಗಳಿದ್ದಾಗ ನಮಗೆ ಅದೆಲ್ಲ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆಯಿಂದ ಹೇಳ್ತೇನೆ. ಅಷ್ಟೇ ಅಲ್ಲ, ಈ ಒಂದು ಶಾಖೆ ಕೂಡ ಅಷ್ಟೇ, ನಿರಂತರವಾಗಿ ಲಾಭ ಬರಬೇಕಾದ್ರೆ ಗ್ರಾಹಕರು ಬಿಟ್ಟಂಥ ಪ್ರೀತಿ. ನನಗೆ ಕಳೆದ ಒಂದು ಗ್ರಾಹಕ ಸಭೆಯಲ್ಲಿ ಗ್ರಾಹಕರು ಹೇಳಿದರು, ಇದು ಶಾಖೆಯಲ್ಲಿ ನೀವು ಇಷ್ಟು ಚಿಕ್ಕ ಜಾಗದಲ್ಲಿ ನೀವು ಇಷ್ಟು ಮಾಡೋದು ನಮಗೆ ತುಂಬ ಅಸಹ್ಯ ಅನಿಸ್ತದೆ ಅಂತ ಹೇಳಿದಾಗ ನಾನು ಹೇಳಿದೆ, ನಾವು ಹುಡುಕ್ತಾ ಇದ್ದೇವೆ ಸಿಗ್ಲಿಕ್ಕಿಲ್ಲ ಅಂತ. ಅದು ಯಾವುದೋ ಒಂದು ಒಳ್ಳೆ ಮಾತಲ್ಲಿ ನಮ್ಮ ಗ್ರಾಹಕ ಮಿತ್ರರು ಹೇಳಿದರು, ಇಲ್ಲ ನಿಮಗೆ ಒದಗಿ ಬರ್ತದೆ ಅಂತ ಹೇಳಿದರು. ಕೇವಲ 2 ತಿಂಗಳಲ್ಲಿ ಪಕ್ಕದ ಒಂದು ಕೊಠಡಿ ನಮಗೆ ಒದಗಿ ಬಂತು. ಹಾಗಾಗಿ 2 ಸೇರಿಸಿ ಮಾಡುವಂಥ ಅವಕಾಶ ಆಯಿತು. ಆದರೂ ಕೂಡ ನಾವು ಹೆದರಿ ಯಾಕಂದರೆ ರಸ್ತೆ ಅಗಲೀಕರಣದ ಇದ್ದರೂ ಕೂಡ ಯಾವುದೇ ಒಂದು ತೊಂದರೆ ಆಗಲಿಕ್ಕಿಲ್ಲ ಎನ್ನುವ ಧೈರ್ಯದಲ್ಲಿ ನಾವು ಮುಂದುವರೆದಿದ್ದೇವೆ. ಮುಂದಿನ ದಿನಗಳಲ್ಲಿ BC ರೋಡ್ ಶಾಖೆಯನ್ನು ಸ್ವಂತ ಶಾಖೆಯಾಗಿ ಮಾಡುವಂಥ ಒಂದು ಸೌಭಾಗ್ಯ ನಮಗೆ ಒದಗಿ ಬರಲಿ ಅಂತ ಎಲ್ಲರಲ್ಲಿ ಬೇಡಿಕೊಳ್ಳುತ್ತಾ ಇಲ್ಲಿಯ ಎಲ್ಲ ಸರ್ವಶಕ್ತಿಗಳನ್ನು ಬೇಡಿಕೊಂಡು ನಾನು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಉಪಾಧ್ಯಕ್ಷರಾದ ಶ್ರೀಯುತ ನೇಮಿರಾಜ್ ಪಿ ಇವರಿಂದ. ಗುರುಭ್ಯೋ ನಮಃ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನವೀಕೃತ ಕಟ್ಟಡದ ಉದ್ಘಾಟನೆಯನ್ನು ಈಗಾಗಲೇ ನೆರವೇರಿಸಿ ನಿರ್ಗಮಿಸುತ್ತಿರುವಂಥ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ರಮನಾಥ್ ರೈ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಸಹಕಾರ ರತ್ನ ನಮ್ಮ ಅಧ್ಯಕ್ಷರ ಸಹಕಾರ ರತ್ನ ಚಿತ್ತರಂಜನ್ ಬೋಳಾರ್ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಕಿಯೋನಿಕ್ಸ್ನ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಹರಿಕೃಷ್ಣ ಬಂಟ್ವಾಳ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಬಾಲಕೃಷ್ಣ ಅಂಚನ್ ಪಂಚಾಯತ್ನ ಮಾಜಿ ಕಾವಳಪಡೂರು ಪಂಚಾಯತ್ನ ಮಾಜಿ ಅಧ್ಯಕ್ಷರು ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಕೋಟಿ ಚೆನ್ನಯ ಮೂಲಸ್ಥಾನ ದೇವಿಪೈದೇದಿ ಕೋಟಿ ಚೆನ್ನಯ ಮೂಲಸ್ಥಾನ ಇದರ ಹಾಗೂ ಸಜಿಪಮ್ಮನೂರು ಮೂರ್ತದಾರ ಸೇವಕ ಸಹಕಾರಿ ಸಂಘದ ಅಧ್ಯಕ್ಷರ ಶ್ರೀ ಸಂಜೀವ ಪೂಜಾರಿ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರ ಇದರ ಅಧ್ಯಕ್ಷರಾದ ಶ್ರೀಯುತ ಬೇಬಿ ಕುಂದರ್ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ದಕ್ಷಿಣ ಕನ್ನಡ ವರ್ತಕರ ವಿವಿಧೋದ್ದೇಶ ಸಹಕಾರ ಸಂಘ ಬಂಟ್ವಾಳ ಇದರ ಅಧ್ಯಕ್ಷರಾದ ಸುಭಾಷ್ ಚಂದ್ರ ಜೈನ್ ಇವರು ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನೋರ್ವ ಅತಿಥಿಯಾದ ಸುಮಂಗಳ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬಾಣಮಂಗಳೂರು ಇದರ ಅಧ್ಯಕ್ಷರಾದ ನಾಗೇಶ್ ಕಲ್ಲಡ್ಕ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಬಂಟ್ವಾಳ ಕ್ಯಾಥಲಿಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಅಧ್ಯಕ್ಷರಾದ ಶ್ರೀಯುತ ಜೀವನ್ ಪಿಂಟೋ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಯುವವಾಹಿನಿ ಬಂಟ್ವಾಳ ಘಟಕದ ಅಧ್ಯಕ್ಷರಾದ ನಾಗೇಶ್ ಪೂಜಾರಿ ನೈಬೇಲು ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಶಾಖೆಯ ಕಟ್ಟಡ ಮಾಲೀಕರಾದ ಶ್ರೀಯುತ ವಿಶ್ವನಾಥ್ ಪೂಜಾರಿ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಬ್ರಹ್ಮಶ್ರೀ ನಾರಾಯಣಗುರು ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ಗೋಪಾಲ್ ಪೂಜಾರಿ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇರುವಂತಹ ನಮ್ಮ ಎಲ್ಲ ನಿರ್ದೇಶಕರು ಮುಖ್ಯವಾಗಿ ಆನಂದ್ ಕೊಂಡಾನ, ಸೀತಾರಾಮಿಯನ್, ಗೋಪಾಲ್ ಹಾಗೂ ಚಂದ್ರಾವತಿ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಮುದ್ದು ಮೂಡುವೆಳ್ಳೆಯವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ಇರುವಂತಹ ಮುಖ್ಯ ಕಾರ್ಯನಿರ್ವಾಹಕರಾದಂತಹ ಶ್ರೀಮತ ಸೌಮ್ಯ ವಿಜಯ್ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಬಂದಂತಹ ಗ್ರಾಹಕರು, ಪತ್ರಕರ್ತರು, ಮಾಧ್ಯಮ ಮಿತ್ರರು ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಈ ಧನ್ಯವಾದ ಕಾರ್ಯಕ್ರಮ